ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೇಳುವ ವಿಷಯ ಅಂದರೆ, ಒಂದು ಹಾವಿ ಕಚ್ಚಿದ ವಿಷ ಹೀರಿ ಒಂದು ಹುಡುಗಿ ಅದರಲ್ಲಿ ಸಾಹಸ ಮಾಡಿದೆ ಎಂಬ ಬಗ್ಗೆ ಹಲವು ವೃತ್ತಪತ್ರಿಕೆಗಳಲ್ಲಿ ಪ್ರಕಟ ಆಗಿತ್ತು. ಈ ತಪ್ಪು ಮಾಹಿತಿ ಬಗ್ಗೆ ಸ್ಪಷ್ಟೀಕರಣಗೊಳ್ಳಲು ಭಾರತೀಯ ವೈದ್ಯ ಸಂಘ ಪುತ್ತೂರು ಘಟಕ ನನಗೆ ಅಧಿಕಾರ ವಹಿಸಿದೆ. ಅದರ ಪ್ರಕಾರ ನಾನು ಈ ಒಂದು ಹಾವು ಕಚ್ಚದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡಲು ಇಚ್ಛೆಪಡ್ತೇನೆ. ನಮ್ಮ ದೇಶದಲ್ಲಿ ಸಾಧಾರಣ 45,000 ಜನರು ಹಾವು ಕಚ್ಚಿಂದ ಸಾಯ್ತಾರೆ ಪ್ರತಿ ವರ್ಷ. ಹಾಗೂ ಪ್ರಪಂಚದ ಹಾವು ಕಚ್ಚು ಸಾವಿರ ಸಂಖ್ಯೆ ಕೂಡದಲ್ಲಿ ಸುಮಾರು ಅರ್ಧದಷ್ಟು ನಮ್ಮ ಭಾರತದಲ್ಲೇ ಆಗ್ತಾ ಇದೆ. ಈ ಹಾವು ಸಾಧಾರಣ 300 ಜಾತಿಯ ಹಾವುಗಳು ನಮ್ಮ ದೇಶದಲ್ಲಿದೆ. ಇದರಲ್ಲಿ ಸುಮಾರು 60 ಬಗೆಯ ಹಾವುಗಳು ತುಂಬ ವಿಷಕಾರಿ ಹಾಗೂ 40 ಜಾತಿಯ ಹಾವುಗಳು ಮಧ್ಯಮ ವರ್ಗದ ವಿಷಕಾರಿ ಹಾವುಗಳಿದ್ದು, ಈ ಹಾವು ಕಚ್ಚಿದಾಗ ಏನು ಮಾಡಬೇಕೆಂಬ ಬಗ್ಗೆ ಜನರಲ್ಲಿ ಬಹಳಷ್ಟು ತಪ್ಪು ಅಭಿಪ್ರಾಯ ಇದೆ. ಅದರ ಬಗ್ಗೆ ಅದನ್ನು ಹೋಗಲಾಡಿಸೋದು ನನ್ನ ಕರ್ತವ್ಯ. ಈಗ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಇರುವ ಹಾವುಗಳು ಅಂದರೆ, ಒಂದು ಕೋಬ್ರಾ ಮತ್ತು ನಾಗರ ಹಾವು ಅಂತ ಹೇಳ್ತೇವೆ, ತುಂಬ ವಿಷಕಾರಿ. ಎರಡನೇದಾಗಿ ಕಟ್ಟು ಹಾವು ಅಥವಾ ಕ್ರೈಟ್ ಅಂತ ಹೇಳ್ತೇವೆ. ಮೂರನೇದಾಗಿ ಮಂಡಲ ಹಾವು ಅಥವಾ ಕಂದೋಡಿ ಅಂತ ಹೇಳ್ತೇವೆ. ಅದರಲ್ಲಿ 2 ಬಗೆ ಇದೆ. ಕಂದೋಡಿಯಲ್ಲಿ ಪಿಟ್ ವೈಪರ್ ಮತ್ತು ಸಾಸ್ಕೇರ್ಡ್ ವೈಪರ್ ಅಂತ. ಹಾಗೆ ಇನ್ನು ಪಿಟ್ನಾಸ್ ವೈಪರ್ ಅಂತ ಇನ್ನೊಂದಿದೆ ಈ ಜಾಗದಲ್ಲಿ, ಅದಕ್ಕೆ ನಮ್ಗೆ ಇನ್ನೂ ಕೂಡ ಆ್ಯಂಟಿವೆನಿನ್ ಇಲ್ಲ. ಹಾಗೂ ಮಲಬಾರ್ ಪಿಟ್ ವೈಪರ್ ಅಂತ ಇನ್ನೊಂದು ವೈಪರ್ ಇದೆ, ಅದು ಕೂಡ ವಿಷಕಾರಿ. ಆದರೆ ಅದಕ್ಕೆ ಇನ್ನೂ ಕೂಡ ನಮಗೆ ಆ್ಯಂಟಿವೆನಿನ್ ನಮ್ಮ ದೇಶದಲ್ಲಿ ಲಭ್ಯ ಇಲ್ಲ. ಆದರೆ ಈ 4 ವರ್ಗ ಕ್ರೈಟ್, ಕೋಬ್ರಾ, ವೈಪರ್ ಹಾಗೂ ಪಿಟ್ ವೈಪರ್ ಮತ್ತು ಸ್ಕೇರ್ಡ್ ವೈಪರ್, ಇದರಲ್ಲಿ ಆ್ಯಂಟಿವೆನಿನ್ ಕೊಟ್ಟು ನಾವು ಗುಣಪಡಿಸ್ಬೋದು. ಈಗ ಹಾವು ಕಚ್ಚಿದಾಗ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ, ಹೆಚ್ಚಾಗಿ ನಾವು ಹಾವು ಕಚ್ಚಿದ ಕೂಡಲೇ ಅವು ವಿಷಕಾರಿ ವಿಷ ನಮ್ಮ ದೇಹಕ್ಕೆ ಏರ್ತದೆ ಅಂತ ಲೆಕ್ಕ ಇಲ್ಲ. ಕೆಲವೊಂದು ಹಾವುಗಳು ಕಚ್ಚಿದ್ರು ಕೂಡ, ವಿಷಕಾರಿ ಹಾವುಗಳು ಕಚ್ಚಿದ್ರು ಕೂಡ ನಮಗೆ ಅದಕ್ಕೆ ಡ್ರೈ ಬೈಟ್ ಹೇಳ್ತೇವೆ. ಸುಮಾರು ಈ ಕಂದಡಿ ಹಾವು ವೈಪರ್ ಕಟ್ಟಿದಲ್ಲಿ ಸಾಧಾರಣ 25ರಿಂದ 30% ಜನರಲ್ಲಿ ಕಚ್ಚಿದ್ರು ಕೂಡ ವಿಷ ದೇಹಕ್ಕೆ ಏರುವುದಿಲ್ಲ. ಹಾಗೆ ನಾಗರ ಹಾವಲು ಕೂಡ 30%ರಿಂದ ಕೆಲವೊಮ್ಮೆ 40% ವಿಷಕಾರಿ ಹಾವುಗಳು ಕಚ್ಚಿದ್ರು ಕೂಡ ವಿಷ ದೇಹಕ್ಕೆ ಏರುವುದಿಲ್ಲ. ಇದಕ್ಕೆ ಕೆಲವು ಕಾರಣಗಳಿದೆ. ಮನುಷ್ಯರ ಕಾರಣ ಇದೆ, ಪ್ರಾಣಿಗಳ ಕಾರಣ ಇದೆ. ಪ್ರಾಣಿಗಳ ಈ ಹಾವುಗಳ ಕಾರಣ ಏನು ಕಂಡ್ರೆ, ತುಂಬ ವಯಸ್ಸಾದ ಹಾವು, ಅದು ಹಾವಿನ ವಿಷ ಅಂದ್ರೆ ಗ್ರಂಥಿ ಇರ್ತದೆ, ಅದಕ್ಕೊಂದು ನಾಳ ಇರ್ತದೆ. ನಾಳದಿಂದ ಅದು ಕಚ್ಚಿದಾಗ ಅದು ವಿಷ ಹೊರಗೆ ಬರ್ತದೆ. ಈ ನಾಳಗಳು ಕೆಲವೊಮ್ಮೆ ಸಪುರಾಗೋದಿರ್ತದೆ ಪ್ರಾಯದಾಗೆ, ಕೆಲವೊಮ್ಮೆ ಅದರಲ್ಲಿ ಕ್ಯಾಲ್ಸಿಯಂ ಡೆಫಿಸಿಟ್ ಇರ್ತದೆ. ಹೀಗೆ ಬೇರೆ ಬೇರೆ ಕಾರಣದಲ್ಲಿ, ಹಾಗೂ ವೃದ್ಧಾಪ್ಯ ಹೊಂದಿದ ಹಾವುಗಳಲ್ಲಿ ಹೆಚ್ಚಾಗಿ ಇದು ಕಚ್ಚಿದರೂ ಕೂಡ ವಿಷ ಇರದೇ ಇರುವಂಥ ಸಾಧ್ಯತೆಗಳು ಜಾಸ್ತಿ. ಅದರಿಂದ ವಿಷ ಹಾವು ಕಚ್ಚಿದ ಕೂಡಲೇ ವಿಷ ಆಗ್ತದೆ, ಮನುಷ್ಯ ಸಾಯ್ತಾನೆ ಅನ್ನೋದು ತಪ್ಪು. ಈ ಹಾವುಗಳು ಕಚ್ಚಿದ ತಕ್ಷಣ ನಮ್ಮ ಮನುಷ್ಯರಲ್ಲಿ ಕೆಲವರು ಗುಣಗಳಿರ್ತವೆ, ನಾವು ಅದನ್ನು ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡ್ತೇವೆ. ಆಗ ಕೂಡ ಸರಿಯಾಗಿ ಕಚ್ಚದೆ ವಿಷ ಇರದೇ ಇರ್ಬೋದು. ಅಥವಾ ಕೆಲವೊಮ್ಮೆ ಡೆನಿಮ್ ಅಂತ ಕೆಲವು ಪ್ಯಾಂಟ್ಗಳ ದೇಶದಲ್ಲಿ 60ರಿಂದ 70%, ಕೆಲವೊಮ್ಮೆ 90% ಜನರಿಗೆ ವಿಷ ಇರದೇ ಇರ್ಬೋದು ಅದರ ಮೇಲೆ ಕಚ್ಚಿದೆ. ಅದರಿಂದ ಕಚ್ಚಿದ ಕೂಡಲೇ ಅದು ವಿಷ ಏರಬೇಕು ಅಂತಿಲ್ಲ. ಹಾಗೂ ಹಾವು ಕಚ್ಚಿದ ನಂತರ ಏನು ಮಾಡಬೇಕು ಅಂತ ಹೆಚ್ಚಾಗಿ ಈ ಹಾವು ಕಚ್ಚಿದ ಕೂಡಲೇ ಜನರು ಗಾಬರಿ ಪಡ್ತಾರೆ. ಕಚ್ಚಿದವರಿಗೂ ಗಾಬರಿ ಪಡ್ತಾರೆ. ಗಾಬರಿ ಬಿಟ್ಟು ಕೆಲವರು ಏನು ಮಾಡ್ತಾರೆ ಅಂದರೆ, ಹಾವನ್ನು ಕೊಲ್ಲಲಿಕ್ಕೆ, ಹಾವನ್ನು ಹಿಡಿಲಿಕ್ಕೆ ಪ್ರಯತ್ನ ಮಾಡೋದು ಉಂಟು. ಇದರಿಂದ ವಾಪಸ್ ಕಚ್ಚುವಂಥ ಸಾಧ್ಯತೆಗಳು ಜಾಸ್ತಿ. ಇದನ್ನು ಮಾಡಬಾರ್ದು. ಹಾಗೂ ಸುತ್ತಲೂ ಧೈರ್ಯದ ಜನರು ಕೂಡ ಅವರಿಗೆ ಧೈರ್ಯ ಉಂಟು. ಧೈರ್ಯಗೆಟ್ಟಲ್ಲಿ ವಿಷ ಬೇಗ ಇರ್ತದೆ. ಅವರಿಗೆ ಆತಂಕ ಉಂಟಾದಲ್ಲಿ ದೇಹದ ಕೆಲವೊಂದು ಹಾರ್ಮೋನ್ಗಳು ಉತ್ಪತ್ತಿಯಾಗಿ ವಿಷ ಬೇಗ ಏರಲು ಸಹಾಯ ಮಾಡ್ತದೆ. ಆದ್ದರಿಂದ ಅದನ್ನು ಮಾಡಬಾರ್ದು. ಹಾವು ಕಚ್ಚಿದ ತಕ್ಷಣ ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ಕಚ್ಚಿದ ಜಾಗ ಸ್ವಲ್ಪ ಮೇಲೆ ಕೆಲವೊಂದು ದಪ್ಪದ ಬಟ್ಟೆಯನ್ನು ಕಟ್ಬೋದು. ಟೈಟಾಗಿ ಕಟ್ಟಬಾರ್ದು. ಟೈಟಾಗಿ ಕಟ್ಟಿದ್ರೆ ಕೆಲವು ಸರಿ ಏನಾಗ್ಬೋದು ಅಂದರೆ
ಕೆಲವು ರಕ್ತ ಸಂಚಾರ ಕಮ್ಮಿಯಾಗಿ ಆ ಕಾಲಿನ ಕಟ್ ಮಾಡೋ ಸ್ಥಿತಿ ಬರ್ಬೋದು ತುಂಬ ಹೊತ್ತಿದ್ದ. ಮತ್ತೆ ಆ ಕಾಲನ್ನು ಹೆಚ್ಚು ಒಳಗಾಡುವಂತ ನೋಡ್ಬೇಕು. ಹಾವು ಕಚ್ಚಡಗಳು ನಡ್ಕೊಂಡು ಹೋದ್ರೆ, ಓಡ್ಕೊಂಡು ಹೋದ್ರೆ ಆಗ ವಿಷ ಇರುವಂತ ಸಾಧ್ಯತೆ ಜಾಸ್ತಿ. ಅದನ್ನು ಮಸಲ್ ಕಂಟ್ರಾಕ್ಷನ್ ಆಗಿ ವಿಷ ಇರ್ತದೆ. ಆದ್ರಿಂದ ಅವರನ್ನು ನಿಜವಾಗಿ ಮಲಗಿಸ್ಬೇಕು. ಮತ್ತೆ ಯಾವ ಕಚ್ಚಿದ ಪೋರ್ಷನ್ ಅನ್ನು ನಾವು ಸ್ಟೆಬಿಲೈಸ್ ಮಾಡ್ಬೇಕು. ಅದನ್ನು ಮೂವ್ಮೆಂಟ್ ಮಾಡಿದಾಗೆ ಅದನ್ನು ಸ್ಪ್ರಿಂಟ್ ಅಂತ ನಾವು ಹೇಳ್ತೇವೆ, ಅದನ್ನು ಕಟ್ಟಿ ಮೇಲ್ಗಡೆ ಅದಕ್ಕೆ ಬಟ್ಟೆಯನ್ನು ಕಟ್ಟಿ ಅಥವಾ ಯಾವುದೇ ಅವೈಲಬಲ್ ಇದನ್ನು ಮೇಲೆ ಕಟ್ಟಿ ವಿಷ ಇರದಂತೆ ಮಾಡಬೇಕು. ಆ ಜಾಗದಲ್ಲಿ ಕಚ್ಚುವುದರಿಂದ ಏನಾಗ್ತದೆ? ವಿಷ ಹೀರ್ಲಿಕ್ಕೆ ಹೋದ್ರೆ ವಿಷ ಏರ್ಲಿಕ್ಕೆ ಸಾಧ್ಯ ಇಲ್ಲ. ವಿಷ ಹೀರುವುದರಿಂದ ಆ ಗಾಯವನ್ನು ನಾವು ಇನ್ನಷ್ಟು ಕೆದಕಿ ವಿಷ ಏರ್ಲಿಕ್ಕೆ ಸಹಾಯ ಮಾಡ್ತದೆ. ಮತ್ತೆ ವಿಷವನ್ನು ನಮ್ಮ ಮನುಷ್ಯರಿಗೆ ಹೀರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾದ್ರೂ ವಿಷ ಅವರ ಬಾಯಲ್ಲಿ ಹೋದಲ್ಲಿ ಯಾರು ವಿಷ ಹೀರ್ತಾರೆ ಅವರಲ್ಲಿ ಬಾಯಲ್ಲಿ ಗಾಯ ಇದ್ದಲ್ಲಿ ಅವರಿಗೆ ವಿಷ ಹೇರಿ ಸಾಯುವ ಸಾಧ್ಯತೆ ಇದೆ. ಹಾಗ ಕಚ್ಚಿದವರು ಕೂಡ ಬೇಗ ಸಾಯ್ಬೋದು, ಯಾಕಂದ್ರೆ ವಿಷ ಬೇಗ ಇರ್ತದೆ. ಆದ್ರಿಂದ ಗಾಯಕ್ಕೆ ಯಾವುದೇ ಹೀರುವುದಾಗ್ಲಿ, ಗಾಯವನ್ನು ದೊಡ್ಡದಾಗಿ ಮಾಡಿ ಬ್ಲೀಡಿಂಗ್ ಮಾಡೋದಾಗಿ ಇದರಿಂದ ತೊಂದರೆ ಜಾಸ್ತಿ. ಮತ್ತು ಕೆಲವೊಮ್ಮೆ ಹೀಗೆ ಹೀರಲಿಕ್ಕೆ ಹೋಗಿ ನಮ್ಮ ಬಾಯಿಯನ್ನು ಅವರ ಬಾಯಿಯಲ್ಲಿ ಇರುವ ಕೆಲವು ರೋಗಾಣುಗಳು ಹೇಳಿ ಅದರಲ್ಲಿ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಇದೆಲ್ಲ ಕಾರಣದಿಂದ ವಿಷವನ್ನು ಹೀರುವುದು ಅದರಿಂದ ಗುಣವಾಯಿತು ಅನ್ನುವ ಈ ಒಂದು ಸುದ್ದಿ ಸುಬ್ಬ ಅಪಹಾಸ್ಯಕರ. ಹಾಗೂ ಇದನ್ನು ವೈದ್ಯರು ಖಂಡತುಂಡವಾಗಿ ಇದರ ಬಗ್ಗೆ ಆಲೋಚನೆ ಮಾಡಿ ಇದನ್ನು ಇನ್ನಾದರೂ ಇದರ ಬಗ್ಗೆ ಸರಿಯಾದ ವಿವರಣೆ ಕೊಡಬೇಕು ಅಂತ ನಾನು ಭಾವಿಸ್ತೇನೆ. ಎರಡನೇದಾಗಿ ಅದನ್ನ ಏನ್ ಮಾಡಬೇಕು ಅವರನ್ನು ಕಚ್ಚಿದ ನಂತರ ಅಂದ್ರೆ ಅವರನ್ನು ಆದಷ್ಟು ಸ್ಟ್ರೆಚರ್ನಲ್ಲಿ ತೆಗೆದುಕೊಂಡು ಹತ್ತಿರದ ಯಾವ್ದಾದ್ರು ವಿಷಕಾರಿ ಹಾವಿಗೆ ಕೊಡುವಂತ ಇಂಜೆಕ್ಷನ್ ಇರುವ ಆಸ್ಪತ್ರೆಗೆ ಅವರನ್ನು ಸೇರಿಸಬೇಕು. ಹಾಗೆ ಅವರಿಗೆ ಆದಷ್ಟು ನಾವು ಧೈರ್ಯ ತುಂಬುವುದು ಅತಿ ಮುಖ್ಯ. ವಿಷ ಏರಿದ ತಕ್ಷಣ ಅವರು ಸಾಯ್ತಾರೆ ಅನ್ನುವ ವಿಷಯ ಇಲ್ಲ. ನಾನು ಹೇಳಿದ ಹಾಗೆ ಹೆಚ್ಚು ಜನರಿಗೆ ಡ್ರೈ ಬೈಟ್ಸ್ ಆಗ್ತದೆ. ಈ ಡ್ರೈ ಬೈಟ್ಸ್ ಆದಲ್ಲಿ ವಿಷಕಾರಿ ಹಾವು ಕಚ್ಚಿದಲ್ಲಿ ಕೂಡ ಏನು ಕೂಡ ತೊಂದರೆ ಆಗುವುದಿಲ್ಲ. ಇಲ್ಲಿ ನಾವು ಕೆಲವೊಮ್ಮೆ ಈ ವಿಷಕಾರಿ ಹಾವು ಕಚ್ಚಿದ ಜಾಗದಲ್ಲಿ ಈ ವೆನಮ್ ಇಲ್ಲದ ವಿಷಕಾರಿ ಅಲ್ಲದ ಹಾವು ಕಚ್ಚಿದ ಜಾಗದಲ್ಲೂ ಕೆಲವೊಮ್ಮೆ ಗಾಯ ಆಗ್ಬೋದು, ಹಾಗೂ ಕೆಲವೊಮ್ಮೆ ರಕ್ತ ಆಗ್ಬೋದು, ಹಾಗೂ ಆ ಜಾಗದಲ್ಲಿ ಕೆಂಪಾಗ್ಬೋದು. ಆದರೆ ವಿಷಕಾರಿ ಹಾವು ಕಚ್ಚಿದ ಜಾಗದಲ್ಲಿ ಹೆಚ್ಚಾಗಿ ರಕ್ತಸ್ರಾವ ಆಗ್ಬೋದು, ಹಾಗೆ ಕೆಲವೊಮ್ಮೆ ಕಚ್ಚಿದ ಜಾಗದಲ್ಲಿ ಉಬ್ಬಿಕೊಡ್ಬೋದು, ಹಾಗೂ ನೋವು, ವಿಪರೀತ ನೋವು ಇರ್ಬೋದು. ನಂತರ ಅವರಿಗೆ ವಿಷ ಏರಿದಾಗ ಏನಾಗ್ಬೋದು ಅಂದ್ರೆ ಕೆಲವು ಜಾತಿಯ ಹಾವುಗಳಲ್ಲಿ ನರಕದ ಮಂಡಲಕ್ಕೆ ತೊಂದರೆ ಬರ್ತದೆ. ಈಗ ನಾವು ಹೇಳಿದಾಗೆ ಕ್ರೈಟ್ ಅಥವಾ ಕಟ್ಟು ಹಾವು ಅಥವಾ ನಾಗರ ಹಾವು ಕಚ್ಚಿದಲ್ಲಿ ನರಗಳಿಗೆ ವಿಷ ಹೋಗೋದು ಜಾಸ್ತಿ. ಅಂಥದ್ರಲ್ಲಿ ಏನಾಗ್ಬೋದು ಅಂದ್ರೆ ಅವರಿಗೆ ಹೊಟ್ಟೆ ನೋವು ಬರ್ಬೋದು, ವಾಂತಿ ಆಗ್ಬೋದು, ಹಾಗೂ ಅವರಿಗೆ ಕ್ರಮೇಣ ಜ್ಞಾನ ತಪ್ಪಬಹುದು. ಕೆಲವೊಮ್ಮೆ ನಮ್ಮ ಈ ಕ್ರೇನಿಯಲ್ ನರ್ವ್ಸ್ ಏನ್ ಹೇಳ್ತಾರೆ ಅವರ ಕಣ್ಣಿನ ರೆಪ್ಪೆ ಕೆಳಗೆ ಬೀಳಬಹುದು, ಉಸಿರಾಟಕ್ಕೆ ತೊಂದರೆ ಆಗ್ಬೋದು, ಆಗ ಅವರಿಗೆ ಜ್ಞಾನ ತಪ್ಪಬಹುದು. ಇದೆಲ್ಲ ಆದರೆ ವಿಷಕಾರಿ ಹಾವಿನಿಂದ ಅವರಿಗೆ ವಿಷ ಆಗಿದೆ ಅಂತ ನಾವು ಹೇಳ್ಬೋದು. ಹೊರತು ಹೀಗೆ ನೋಡಿಬಿಟ್ಟು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ವಿಷ ಅದು ಇದೆಯಾ ಇಲ್ವಾ ಅಂತ. ಮತ್ತೆ ಇನ್ನು ಈ ನಾವು ಹೇಳಿದ ಕಂದಡಿ ಹಾವು ಕಚ್ಚಿದಲ್ಲಿ ಹೆಚ್ಚಾಗಿ ಅದು ರಕ್ತಕ್ಕೆ ಅದರ ತೊಂದರೆ ಬರೋದು ಜಾಸ್ತಿ. ರಕ್ತದ ಯೂಶಲಿ ಬ್ಲೀಡಿಂಗ್ ಆಗುವಂಥದ್ದು, ಅವರಿಗೆ ಕೆಲವೊಮ್ಮೆ ಕಿಡ್ನಿ ಫೇಲ್ಯೂರ್ ಆಗುವಂಥದ್ದು. ಹಾಗೆ ವಿಷಕಾರಿ ಹಾವು ಕಚ್ಚಿದ ನಂತರ ಯಾವುದೇ ವಿಷ ಇದೆಯೇ ಇಲ್ಲವೋ ಅಂತ ನಾವು ಇದು ಪರೀಕ್ಷೆ ಮಾಡಿ ನೋಡ್ಬೇಕಂತಾದ್ರೆ ಈ ಎಲ್ಲ ಸಿಂಪ್ಟಮ್ಸ್ ಇದೆಯಾ ಅಂತೆ ಕನಿಷ್ಠ 24 ಗಂಟೆ ಆದ್ರೂ ನಾವು ನೋಡ್ಲೇಬೇಕು. 24 ಗಂಟೆಯಲ್ಲಿ ಯಾವುದೇ ಒಂದು ಅವರಿಗೆ ವಿಷದ ಒಂದು ಲಕ್ಷಣ ಕಂಡು ಬಾರದಿದ್ದಲ್ಲಿ ಅಂಥವ್ರನ್ನು ನಾವು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ಬೋದು. ಅವರಿಗೆ ಏನು ಇಲ್ಲ ಅಂತ ತಿಳಿದು ಅಷ್ಟರವರೆಗೆ ತಿಳ್ಬೇಕಾದ್ರು. ಯಾಕಂದ್ರೆ ನಾಗರ ಹಾವಿನ ವಿಷ ಕೂಡಲೇ ಅದು ನರಮಂಡಲಕ್ಕೆ ಸ್ಪ್ರೆಡ್ ಆದ್ರೂ ಕೂಡ ಈ ಕಂದಡಿ ಹಾವು ಕಚ್ಚಿದಾಗ ಸ್ವಲ್ಪ ನಿಧಾನವಾಗಿ ವಿಷ ಏರುವುದು ಇರ್ತದೆ. ಕೆಲವರಿಗೆ 6ರಿಂದ 12 ಗಂಟೆ ನಂತರ ವಿಷ ಏರುವುದಿರ್ತದೆ. ಆದ್ರಿಂದ ಎಲ್ಲ ವಿಷಕಾರಿ ಹಾವು ಕಚ್ಚಿದೆ ಇಲ್ವ ಅಂತ ನೋಡ್ಬೇಕಾದ್ರೆ 24 ಗಂಟೆ ಆದರೂ ಅವರನ್ನ ಆಸ್ಪತ್ರೆಯಲ್ಲಿ ಸರಿಯಾಗಿ ನಾವು ನೋಡ್ಬೇಕಾಗ್ತದೆ. ಹೀಗೆ ವಿಷಕಾರಿ ಇದ್ದಲ್ಲಿ ಅಂತವರಿಗೆ ಆಂಟಿವೆನಿನ್ ಅಂತ ಹೇಳ್ತೇವೆ. ನಾವೀಗ ಆಂಟಿವೆನಿನ್ ಅಂದ್ರೆ ಈ ಹಾವು ಕಚ್ಚಿದಾಗ ಕೊಡುವಂತ ಅದಕ್ಕೆ ಆಂಟಿಬಾಡಿ ಇರುವಂತದ್ದು ಕೆಲವೊಮ್ಮೆ ಇದನ್ನು ಕೊಟ್ಟಾಗ ಹಾವು ಕಚ್ಚಿದವರು ಹುಷಾರಾಗ್ಬೋದು. ಇದರಲ್ಲಿ ನಾಗರ ಹಾವಿಗೆ ಬೇಗನೆ ಅವರು ಹುಷಾರಾಗ್ತಾರೆ. ಆದರೆ ಕಂದಡಿ ಹಾವು ಕಚ್ಚಿದವರಿಗೆ ಸ್ವಲ್ಪ ನಿಧಾನಾಗಿ ಹುಷಾರಾಗ್ತಾರೆ. ಕೆಲವರಿಗೆ ಅವರಲ್ಲಿ ಕಿಡ್ನಿ ಫೇಲ್ಯೂರ್ ಅಂತದ್ದಾಗಿ ಕ್ರಮೇಣ ಆಗಿ ಕಚ್ಚಿದ ಜಾಗದಲ್ಲಿ ಕೆಲವೊಮ್ಮೆ ಗ್ಯಾಂಗ್ರೀನ್ ಆಗಿ ಕೆಲವರಿಗೆ ಕಾಲು ಕಟ್ ಮಾಡುವ ಸ್ಥಿತಿ ಬರ್ತದೆ. ಆದರೆ ಇದನ್ನೆಲ್ಲ ತಿಳ್ಕೊಂಡು ಹಳ್ಳಿ ಮದ್ದು ಮಾಡ್ಲಿಕ್ಕೆ ಹೋಗಿ ವಿಷಕಾರಿ ಹಾವಿನಲ್ಲಿ ಎಷ್ಟೋ ಜನರು ಜೀವ ಕಳ್ಕೊಳ್ತಾರೆ. ಆದಷ್ಟು ಬೇಗ ಅವರು ಹತ್ತಿರದ ಈ ಆಂಟಿವೆನಿನ್ ಇರುವ ಆಸ್ಪತ್ರೆಗೆ ಬಂದಲ್ಲಿ ಅವರ ಜೀವವನ್ನು ಉಳಿಸ್ಬೋದು. ಅದರಿಂದ ವಿಷಕಾರಿ ಹಾವು ಕಚ್ಚಿದಾಗ ಏನೇನು ಮಾಡಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಅದನ್ನು ವಿಷ ಹೀರುವುದಾಗಲಿ
ಆ ಜಾಗದಲ್ಲಿ ಗಾಯ ಮಾಡೋದಾಗಲಿ ಅಥವಾ ಏನಾದರೂ ಟೈಟಾಗಿ ಕಟ್ಟಿ ತುಂಬ ಹೊತ್ತು ಅದು ಹಾಗೆ ಬಿಡುವುದಾಗಲಿ ಅಥವಾ ಏನಾದರೂ ಅವರು ಕೈಗೆ ಕಚ್ಚಿದಲ್ಲಿ ಉಂಗುರ ಅಥವಾ ಕಾಲುಂಗುರ ಇಂಥ ಇದ್ದಲ್ಲಿ ಕೂಡ ತೆಗಿಬೇಕು ಅದನ್ನು. ಇಲ್ಲದ್ರೆ ಆ ಉಂಗುರ ಇದ್ದಾಗ ಅಲ್ಲಿ ಸ್ವೆಲ್ಲಿಂಗ್ ಆಗಿ ಅದೇ ಕೈ ಬೆರಳಲ್ಲಿ ಗ್ಯಾಂಗ್ರೀನ್ ಆಗುತ್ತೆ. ಅದರಿಂದ ಯಾವುದಾದ್ರೂ ಒಂದು ಇಂಥದ್ದು ಟೈಟ್ ಆದಾಗ ಏನಾದ್ರು ಕಚ್ಚಿದ ಜಾಗದಲ್ಲಿ ಅದನ್ನು ಮೊದಲೇ ತೆಗಿಬೇಕು. ಇಲ್ಲದ್ರೆ ಅದು ಆ ಜಾಗದಲ್ಲಿ ಕಪ್ಪಾಗಿ ರಕ್ತ ಸಂಚಾರ ಬಂದಾಗಿ ಇದಾಗುತ್ತೆ. ಅದರಿಂದ ಇದನ್ನು ನೀವು ಯಾವುದೇ ಒಂದು ಹಾವು ಕಚ್ಚಿದಾಗ ಮೊದಲಾಗಿ ಮಾಡುವಂಥ ಅವರಿಗೆ ಧೈರ್ಯ ತುಂಬುವುದು, ಅದನ್ನು ಗಾಯವನ್ನು ಜಾಸ್ತಿ ಮಾಡುವುದು ಅಥವಾ ಹೀರುವಂಥದ್ದು ಮಾಡಬಾರ್ದು. ಅವರನ್ನು ನಡಿಲಿಕ್ಕೆ ಅಥವಾ ಓಡಲಿಕ್ಕೆ ಬಿಡಬಾರ್ದು. ಹಾವನ್ನು ಹಿಡಿಲಿಕ್ಕೆ ಅಥವಾ ಹಾವನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡುತ್ತಂತ ತಪ್ಪಿಸಬೇಕು. ಹಾಗೂ ಕಾಲನ್ನು ಯಾವ ಭಾಗದಲ್ಲಿ ಕಟ್ಟಿದೆ ಅದನ್ನು ಹೆಚ್ಚು ಅಲುಗಾಡದಂತೆ ಆದಷ್ಟು ಒಂದೇ ಇದರಲ್ಲಿ ಸ್ಥಿತಿಯಲ್ಲಿ ಇಡಬೇಕು. ಹಾಗೂ ಅದಕ್ಕೆ ಮೇಲಿಂದ ಬಟ್ಟೆ ಯಾವುದಾದ್ರೂ ಇದ್ದರೆ ಕ್ರೇಪ್ ಬ್ಯಾಂಡೇಜ್ ಅಂಥದ್ದನ್ನು ಸುತ್ತಿ ಇಟ್ಟು ಅದನ್ನು ಆ ರಕ್ತಕ್ಕೆ ಈ ವಿಷ ಏರದಂತೆ ನೋಡಲಿಕ್ಕೆ ನಾವು ಹತ್ತಿರದ ಆಸ್ಪತ್ರೆ ಸೇರುವವರೆಗೆ ನೀವು ಮಾಡಬೇಕು. ಹಾಗೂ ಅವರನ್ನು ಯಾವುದಾದ್ರೂ ಟ್ರಾನ್ಸ್ಪೋರ್ಟ್ ಮಾಡುವಾಗ ಅವರನ್ನು ಎಡ ಸೈಡಿಗೆ ಆದಷ್ಟು ತಿರುಗಿಸಿ ಮಲಗಿಸೋದು ಅತ್ಯುತ್ತಮ. ಎಡ ಸೈಡಿಗೆ ಮಲಗಿದ್ರಿಂದ ಏನಾಗ್ತದೆ, ಕೆಲವೊಮ್ಮೆ ಹೊಟ್ಟೆಯಲ್ಲಿರುವ ಕೆಲವು ಆಹಾರಗಳು ಲಂಗ್ಸಿಗೆ ಹೋಗಿ ಅವರಿಗೆ ತೊಂದರೆ ಆಗುವಂಥದ್ದು, ಆಸ್ಪಿರೇಷನ್ ಅಂತ. ಅದರಿಂದ ಜ್ಞಾನ ತಪ್ಪಿದಾಗ ಇಂಥ ಸಂದರ್ಭದಿಂದ ಯಾವಾಗಲೂ ಅವರನ್ನು ಟ್ರಾನ್ಸ್ಪೋರ್ಟ್ ಮಾಡುವಾಗ ಎಡ ಸೈಡಿಗೆ ಸ್ವಲ್ಪ ಅವರನ್ನು ಮಲಗಿಸಿ ಕಾಲನ್ನು ಯಾವುದೇ ಒಂದು ಚಲನೆ ಇಲ್ಲದಂತೆ ಮಾಡಿ ಇಳಿಸಿ ಅವರನ್ನು ಟ್ರಾನ್ಸ್ಪೋರ್ಟ್ ಮಾಡಿ ಹತ್ತಿರದ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಪರೀಕ್ಷಿಸಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಮಾಡುವುದು ಅತ್ಯುತ್ತಮ. ಹಾಗೂ ಈ ಒಂದು ಹಾವಿನ ಬೇರೆ ಬೇರೆ ಹಳ್ಳಿ ಮದ್ದುಗಳು ಇದರಿಂದಾಗಿ ವಿಷಕಾರಿ ಹಾವುಗಳಿಂದ ಸಾವನ್ನಪ್ಪಬಹುದು. ಹಾಗೆ ಬಾಯದಿಂದ ವಿಷವನ್ನು ಹೀರಿ ಅದನ್ನು ಗುಣಪಡಿಸ್ತೇವೆ. ಕೆಲವೊಂದು ಕಲ್ಲನ್ನು ತಾಗಿಸಿ ವಿಷ ಹೀರುತ್ತದೆ ಅಂತ ಹೇಳುವ ಸುಳ್ಳು ಮಾಹಿತಿ ಕೂಡ ಇದೆ. ಹಾಗೂ ನಾಟಿ ವೈದ್ಯರು ಕೆಲವು ಔಷಧವನ್ನು ಕೊಡ್ತಾರೆ. ಇದೆಲ್ಲ ವಿಷ ಇಲ್ಲದ ಹಾವುಗಳಲ್ಲಿ ಈ ಎಲ್ಲ ಔಷಧಗಳು ಪರಿಣಾಮಕಾರಿ, ಅವರು ಹುಷಾರಾಗಿದ್ದಾರೆ ಅಂತ ಹೇಳುವ ಅಂತ ಹಾವುಗಳು ವಿಷಕಾರಿ ಅಲ್ಲ. ಆದ್ದರಿಂದ ಹಳ್ಳಿ ಮಂದಿನಲ್ಲಿ ಅವರು ಹುಷಾರಾಗ್ತಾರೆ, ಇಲ್ಲದಿದ್ರು ಅವ್ರು ಹುಷಾರಾಗ್ತಿದ್ರು, ಏನು ಮದ್ದು ಇಲ್ಲದಿದ್ರು. ಅದರಿಂದ ಈ ಬಗ್ಗೆ ಈ ಹಾವು ಕಚ್ಚಿದಾಗ ಈ ಎಲ್ಲ ಒಂದು ವಿಷಯವನ್ನು ತಿಳಿದುಕೊಂಡು ನಾನು ಹೇಳಿದ ಎಲ್ಲ ವಿಷಯವನ್ನು ಸರಿಯಾಗಿ ಪಾಲಿಸಿ ಹತ್ತಿರದ ತಜ್ಞ ವೈದ್ಯರ ಜೊತೆ ಹೋಗಿ ಎಲ್ಲ ಔಷಧವನ್ನು ಮಾಡೋದ್ರಿಂದ ಹಾವನ್ನು ಕಚ್ಚಿದ್ರಿಂದ ಸಾಯುವಂಥದ್ದನ್ನ ತಪ್ಪಿಸ್ಬೋದು. ಹಾಗೂ ಹೆಚ್ಚಿನವರು ಈ ಹೇಳುವಂಥ ಈ ಹಾವಿನ ಬಗ್ಗೆ ಬೇರೆ ಬೇರೆ ಕಟ್ಟುಕತೆಗಳನ್ನು ಹೇಳೋದನ್ನು ನೀವು ನಂಬದೆ ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ಸರಿಯಾದ ಚಿಕಿತ್ಸೆ ಮಾಡಿದಲ್ಲಿ ಈ ಒಂದು ಅವಾಂತರವನ್ನು ತಪ್ಪಿಸ್ಬೋದು ಅಂತ ನಾನು ಹೇಳಲಿಕ್ಕೆ ಇದನ್ನು ಬಯಸ್ತೇನೆ. ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಪುತ್ತೂರು ವತಿಯಿಂದ ಇಷ್ಟೊಂದು ಮಾಹಿತಿ ಕೊಟ್ಟು ನನಗೆ ಕೊಟ್ಟದಕ್ಕಾಗಿ ಕೃತಜ್ಞತೆಗಳು. ನಾನು ಇನ್ನು ಮುಂದಾದರೂ ಈ ಬಗ್ಗೆ ಸರಿಯಾದ ಮಾಹಿತಿಯನ್ನು ವೃತ್ತಪತ್ರಿಕೆಗಳು ಹಾಗೂ ಸೋಷಿಯಲ್ ಮೀಡಿಯಾಗಳು ಕೊಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.